ಭಾರತ ಅಭಿಯಾನ ಬೊಕ್ಕ ಗಾಂಧಿ ಜಯಂತಿದ ಅಂಗವಾದ ಉಳ್ಳಾಲಬೈಲ್ ನವೋದಯ ಫ್ರೆಂಡ್ ಸರ್ಕಲ್ದ 13ನೇ ವರ್ಷದ ಸ್ವಚ್ಛತಾ ಕಾರ್ಯಕ್ರಮನ ಸೋಮೇಶ್ವರ ಆನಂದಾಶ್ರಮ ಪ್ರೌಢಶಾಲೆದ ವಿದ್ಯಾರ್ಥಿಗಳನ್ನ ಒಟ್ಟು ಸೇರಿಗೆಡು ಸೋಮೇಶ್ವರ ಕಡಲ ಪರಿಸರಡ್ ಐತಾರ ಕಾಂಡ ನಡಪಾಯಿರು.
ಉಳ್ಳಾಲ ನಗರಸಭೆ ಪೌರಾಯುಕ್ತರು ಶ್ರೀಮತಿ ವಾಣಿ ವಿ ಆಳ್ವ ಸ್ವಚ್ಛತಾ ಅಭಿಯಾನ ಪಾಲ್ಪಡೆದು ಕೇಂದ್ರ ಸರ್ಕಾರ ಬೊಕ್ಕ ರಾಜ್ಯ ಸರ್ಕಾರದ ಆದೇಶದಲಕ ಮಹಾತ್ಮ ಗಾಂಧೀಜಿಯರನ ಪುಣ್ಯ ಸ್ಮರಣೆದೊಟ್ಟಿಗೆ ಸೆಪ್ಟೆಂಬರ್ 14 ಅಕ್ಟೋಬರ್ 2 ತಾರೀಕು ಮುಟ್ಟ ಉಳ್ಳಾಲ ನಗರಸಭೆದ 32 ವಾರ್ಡ್ಲೆಡು ಬೇತೆ ಬೇತೆ ಸಂಘ ಸಂಸ್ಥೆಲೆದ ಸಹಕಾರದ ಸ್ವಚ್ಛತಾ ಅಭಿಯಾನ ನಡಪಾದ ಉಳ್ಳಾಲ ಬೈಲ್ದ ನವೋದಯ ಫ್ರೆಂಡ್ಸ್ ತಕ್ಲು ತಂಕ್ಲೆನೊಟ್ಟಿಗೆ ಕೈ ಜೋಡಿಸಾದರು. ಪ್ರತಿ ವರ್ಷ ಅಕ್ಲು ತಂಕ್ಲೆನೊಟ್ಟಿಗೆ ಸೇರೊಂದು ಸ್ವಚ್ಛತಾ ಕಾರ್ಯಕ್ರಮ ನಡಪಾವುದುಲ್ಲೆರು. ಈ ನೀ ಒಟ್ಟು 32 ವಾರ್ಡ್ಲೆಡು 54 ಕಾರ್ಯಕ್ರಮಗಳನ್ನು ಆಯೋಜಿಸಾದ ಪಂಡ ತೆರಿಪಾದು ಸಹಕಾರಿ ಸಾಯಿನ ಮಾದರಿಗಳ ಸೊಲ್ಮೆ ತಂದಾಯರು. ಎಲ್ಲರಿಗೂ ನಮಸ್ತೆ. ಮಹಾತ್ಮ ಗಾಂಧೀಜಿಯವರ ಅಕ್ಟೋಬರ್ 2ರಂದು ಪುಣ್ಯ ಸ್ಮರಣೆಯನ್ನು ಮಾಡ್ತಾ ಸೆಪ್ಟೆಂಬರ್ 16ರಿಂದ ಅಕ್ಟೋಬರ್ 2 ತಾರೀಕಿನವರೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸೂಚನೆಯಂತೆ ಉಳ್ಳಾಲ ನಗರಸಭಾ ವ್ಯಾಪ್ತಿಯ 32 ವಾರ್ಡ್ಗಳಲ್ಲಿ ಸ್ವಚ್ಛತಾ ಕಾರ್ಯವನ್ನು ನಾವು ಆರಂಭಿಸಿದ್ದೇವೆ. ಇವತ್ತು ಅಕ್ಟೋಬರ್ 1ರಂದು ನವೋದಯ ಫ್ರೆಂಡ್ಸ್ ಕ್ಲಬ್ನವರು ಉಳ್ಳಾಲ ಬೈಲು ಇವರು ನಮ್ಮೊಂದಿಗೆ ಜೊತೆಗೂಡಿಸಿದ್ದಾರೆ. ಪ್ರತಿ ವರ್ಷ ನವೋದಯ ಫ್ರೆಂಡ್ಸ್ ಕ್ಲಬ್ನವರು ಸ್ವಚ್ಛತಾ ಕಾರ್ಯದಲ್ಲಿ ನಮ್ಮೊಂದಿಗೆ ಯಾವಾಗಲೂ ಅವರು ನಮ್ಮೊಂದಿಗೆ ಇರ್ತಾರೆ. ಈ ದಿನದಂದು ನಾವು ಉಳ್ಳಾಲದ 32 ವಾರ್ಡ್ಗಳಲ್ಲಿ 2 ಕಾರ್ಯಕ್ರಮಗಳ ಹಾಗೆ 62 ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಈ ಸ್ವಚ್ಛತಾ ಕಾರ್ಯದಲ್ಲಿ ಭಾಗವಹಿಸಿದಂಥ ಎಲ್ಲ ಜನಪ್ರತಿನಿಧಿಗಳನ್ನು ನಮ್ಮ ಪೌರ ಕಾರ್ಮಿಕರನ್ನು ಹಾಗೂ ಎಲ್ಲ ಉಳ್ಳಾಲ ನಗರದ ಜನತೆಯನ್ನು ನಾನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಸ್ವಚ್ಛತೆ ಅಂತ ಹೇಳುವುದು ಒಂದು ದಿನಕ್ಕೆ ಸೀಮಿತ ಆಗಬಾರ್ದು. ಇದು ದಿನನಿತ್ಯ ನಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಭಾಗವಾಗಬೇಕು ಅಂತ ನನ್ನ ಆಶಯ. ಉಳ್ಳಾಲದ ಸ್ವಚ್ಛ ಸುಂದರ ಉಳ್ಳಾಲ ಆಗಬೇಕು ಅಂತಾದರೆ ನಿಮ್ಮೆಲ್ಲರ ಸಹಕಾರ ಬೇಕು. ನಿಮ್ಮೆಲ್ಲರ ಸಹಕಾರದೊಂದಿಗೆ ಒಂದು ಸ್ವಚ್ಛ ಸುಂದರ ಉಳ್ಳಾಲವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ ಅಂತ ಹೇಳುವಂಥ ಆಶಯವನ್ನು ವ್ಯಕ್ತಪಡಿಸುತ್ತಾ ಇವತ್ತು ಸ್ವಚ್ಛ ಭಾರತ್ ಪ್ರಾಯೋಜಕತ್ವದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಎಲ್ಲ ಉಳ್ಳಾಲದ ನಗರದ ಜನರಿಗೆ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಉಳ್ಳಾಲದಲ್ಲಿ ಇವತ್ತು ಬೀಚ್ ಕ್ಲೀನಿಂಗ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕಾವೇರಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ಮತ್ತು ಸದಸ್ಯರಿದ್ದರು. ಹಾಗೆಯೇ ಆಲಿಯಾ ಕಾಲೇಜಿನ ಸುಮಾರು 300ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮೊಂದಿಗೆ ಭಾಗವಹಿಸಿದ್ರು. ಹಾಗೆ ವಿವಿಧ ಶಾಲಾ ಮತ್ತು ಕಾಲೇಜುಗಳ ವಿದ್ಯಾರ್ಥಿಗಳು ಕೂಡ ನಮ್ಮೊಂದಿಗೆ ಭಾಗವಹಿಸಿ ಒಟ್ಟು 500ಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳು ಅಲ್ಲಿ ಭಾಗವಹಿಸಿದ್ರು. ಮುಖ್ಯವಾಗಿ ನಾವು 8 ಗಂಟೆಗೆ ಪ್ರಾರಂಭ ಮಾಡಿದ್ದು 9:15 ಆಗುವಾಗ ನಮಗೆ ಅಲ್ಲಿ ಮಳೆ ಬಂದ ಕಾರಣ ಮಕ್ಕಳನ್ನು ಸ್ವಲ್ಪ ಮಳೆಯಲ್ಲಿ ನೆನೆಸೋದು ಬೇಡ ಅಂತ ಎಕ್ಸಾಮ್ ಇತ್ತಂತೆ. ಎಕ್ಸಾಮನ್ನು ಬಿಟ್ಟು ಇಲ್ಲಿ ಬಂದಿದ್ದಾರೆ ನಮ್ಮೊಟ್ಟಿಗೆ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಲು. ಹಾಗಾಗಿ ಉಳ್ಳಾಲದಲ್ಲಿ ಒಟ್ಟು 600ರಿಂದ 700 ಜನ ಇವತ್ತು ಬೀಚ್ ಕ್ಲೀನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೆಯೇ ವಾರ್ಡ್ ಮಟ್ಟಗಳಲ್ಲಿ 32 ವಾರ್ಡ್ಗಳಲ್ಲಿ 100ರಿಂದ 200 ಜನರು ನಮ್ಮೊಂದಿಗೆ ಪಾಲ್ಗೊಂಡಿದ್ದಾರೆ. ಸ್ವಚ್ಛತಾ ಕಾರ್ಯ ಅಂತ ಹೇಳೋದು ಅದು ನಮ್ಮ ಜವಾಬ್ದಾರಿ. ಇದಕ್ಕೆ ಯಾರನ್ನು ಇನ್ವೈಟ್ ಮಾಡಬೇಕು ಅಂತ ಇಲ್ಲ. ಹಾಗಾಗಿ ಭಾಗವಹಿಸಿದಂಥ ಎಲ್ಲರನ್ನ ಉಳ್ಳಾಲದ ಜನತೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳನ್ನು ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನು ಮತ್ತು ಪ್ರಾಧ್ಯಾಪಕರನ್ನು ಹಾಗೆ ಭಾಗವಹಿಸಿದಂಥ ಎಲ್ಲರನ್ನ ಉಳ್ಳಾಲ ನಗರಸಭೆಯ ಪೌರಾಯುಕ್ತೆಯಾಗಿ ನಾನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ನವೋದಯ ಫ್ರೆಂಡ್ ಸರ್ಕಲ್ದ ಅಧ್ಯಕ್ಷರು ಪ್ರವೀಣ್ ಜೆ ಪಾತೆರೊಂದು ಪ್ರತಿ ವರ್ಷದಲಕ ಈ ಸಲಲ 13ನೇ ವರ್ಷದ ಸ್ವಚ್ಛತಾ ಕಾರ್ಯಕ್ರಮ ನಡಪಾದ. ಈ ಸರ್ತಿ ಆನಂದಾಶ್ರಮ ಪ್ರೌಢಶಾಲಾದ ವಿದ್ಯಾರ್ಥಿಗಳು ತಂಕ್ಲೆಗೂ ಸಹಕಾರ ಕೊಡ್ತೇರು. ವಿದ್ಯಾರ್ಥಿಗಳನ್ನು ಕಡಪಡದು ಕೋರ್ನ ಮುಖ್ಯೋಪಾಧ್ಯಾಯರು ಗುರುಮೂರ್ತಿಯರಿಗೂ ಬೊಕ್ಕ ಸಹಕಾರಿ ಸಾಯಿನ ಮಾತಾ ಸದಸ್ಯರಿಗೂ ಸೊಲ್ಮೇಲ್ ಪಂಡ ತೆರಿಪಾಯರು. ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಜಯಂತಿಯ ಅಂಗವಾಗಿ ವರ್ಷಂಪ್ರತಿ ನಡೆಯುವ ನವೋದಯ ಫ್ರೆಂಡ್ಸ್ ಸರ್ಕಲ್ನ 13ನೇ ವರ್ಷದ ಸ್ವಚ್ಛತಾ ಕಾರ್ಯಕ್ರಮವು ಆನಂದಾಶ್ರಮ ಸೋಮೇಶ್ವರ ಪ್ರೌಢಶಾಲೆಯೊಂದಿಗೆ ಸಹಭಾಗಿತ್ವದಲ್ಲಿ ತುಂಬ ವಿಜೃಂಭಣೆಯಾಗಿ ನಡೆದಿದೆ. ಇದಕ್ಕೆಲ್ಲರೂ ನಮ್ಮ ಸಂಘದ ಸದಸ್ಯರು ಹಾಗೆ ವಿದ್ಯಾರ್ಥಿಗಳು ತುಂಬ ಮಟ್ಟಿಗೆ ಸಹಕರಿಸಿದ್ದಾರೆ. ಮುಂದೆ ಇವರ ಸಹಕಾರ ನಮಗಿರಲಿ ಅಂತ ಈಗ ಮಹಾತ್ಮ ಗಾಂಧಿ ಶುಭಾಶಯಗಳೊಂದಿಗೆ ನಮಗೆ ಉಪಾಧ್ಯಕ್ಷರು ರೋಹಿತ್ ಉಳ್ಳಾಲ್ ನವೋದಯ ಫ್ರೆಂಡ್ಸ್ ನಡಪಾವನ ಸಾಮಾಜಿಕ ಸೇವಾ ಚಟುವಟಿಕೆಲ್ಲದ ವಿವರ ಕೊರಿಯರು. ಎಲ್ರಿಗೂ ನಮಸ್ಕಾರ. ನವೋದಯ ಫ್ರೆಂಡ್ಸ್ ಸರ್ಕಲ್ ರಿಜಿಸ್ಟರ್ ಉಳ್ಳಾಲ ಬೈಲ್ ಇದರ ವತಿಯಿಂದ 13ನೇ ವರ್ಷದ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ನಾಳೆಯ ದಿನ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನದ ಒಂದು ಪ್ರಯುಕ್ತವಾಗಿ ಗಾಂಧೀಜಿಯವರ ಈ ಸ್ವಚ್ಛ ಕನಸೇನಿದೆ, ಸ್ವಚ್ಛ ಭಾರತ ಅನ್ನುವ ಒಂದು ಕಲ್ಪನೆಯೊಂದಿಗೆ ಈ ಒಂದು ಭಾರತದ ಇಡೀ ಉದ್ದಗಲಕ್ಕೂ ಕೂಡ ಈ ಸ್ವಚ್ಛತಾ ಕಾರ್ಯಕ್ರಮ ನಡೀತಿದೆ. ಅದಕ್ಕೆ ನಮ್ಮ ಈ ತೊಕ್ಕೊಟ್ಟಿನ ಭಾಗದಲ್ಲಿ 2010ನೇ ಇಸವಿಯಲ್ಲಿ ಮುನ್ನಡೆಯನ್ನು ಬರೆದಂತಹ ಒಂದು ಸಂಘ ಇದ್ದರೆ ಅದು ನವೋದಯ ಫ್ರೆಂಡ್ಸ್ ಉಳ್ಳಾಲ ಬೈಲು. ಯಾಕೆ ಈ ಮಾತನ್ನು ಹೇಳ್ತಿದೆ ಅಂದರೆ ಕೇವಲ ಒಂದು ದಿನದ ಸ್ವಚ್ಛ ಅಲ್ಲ, ಇದು ದಿನನಿತ್ಯವೂ ಒಂದು ಭಾಗ, ನಮ್ಮ ಜೀವನದ ಒಂದು ಭಾಗ ಸ್ವಚ್ಛವಾಗಿರಬೇಕು. ನಾವು ಸಾರ್ವಜನಿಕ ವಲಯದಲ್ಲಿ ನಾವು ಯಾವುದೇ ರೀತಿಯಾದಂತಹ ಆಹಾರ ಪದಾರ್ಥವನ್ನು ಸೇವಿಸಿದಲ್ಲಿ ಆಹಾರ ಪದಾರ್ಥದ ಏನು
ಕಸ ಏನುಂಟು ಅದನ್ನು ಮಾರ್ಗಕ್ಕೆ ಅಥವಾ ಎಲ್ಲಿ ನಿಂತಿದೆ ಅಲ್ಲಿ ಬಿಸಾಡದೆ ನಾವು ಸ್ವಚ್ಛವಾಗಿರಬೇಕು. ಇವತ್ತಿನ ಒಂದು ಇದು ಕೇವಲ ಒಂದು ಕಲ್ಪನೆಗೆ ಒಂದು ಪೂರಕವಾದಂಥ ಕಾರ್ಯಕ್ರಮ. ಅದರೊಂದಿಗೆ ನವೋದಯ ಫ್ರೆಂಡ್ಸ್ ರಿಜಿಸ್ಟರ್ ಉಳ್ಳಾಲಬೈಲ್ ಕೇವಲ ಇವತ್ತಿಗೊಂದು ದಿನಕ್ಕೆ ಸೀಮಿತವಾಗಿರದೆ ಸಾಮಾಜಿಕವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದೆ. ಆರೋಗ್ಯದ ವಿಚಾರಕ್ಕೆ ಬಂದರೆ ಅದೆಷ್ಟೋ ಜನರಿಗೆ ಆರೋಗ್ಯ ದೃಷ್ಟಿಯಿಂದ ನಾವು ಸಹಾಯವನ್ನು ಮಾಡಿದ್ದೇವೆ, ಶಿಕ್ಷಣಕ್ಕೆ ಒತ್ತನ್ನು ನೀಡಿದ್ದೇವೆ, ಸಾಂಸ್ಕೃತಿಕ ರಂಗದಲ್ಲಿ ಕೂಡ ಎಲ್ಲರನ್ನು ಕೂಡ ಒಟ್ಟಿಗೆ ಸೇರಿಸುವಂಥ ವ್ಯವಸ್ಥೆಯಾಗಿದೆ, ಧಾರ್ಮಿಕ ವ್ಯವಸ್ಥೆಯಲ್ಲಿ ಕೂಡ ಇದೆ. ನಿತ್ಯ ನಿರಂತರವಾಗಿ ನಮ್ಮ ಈ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಉಳ್ಳಾಲ ನಗರಸಭೆಯ ಈ ಒಂದು ಸಹಯೋಗದೊಂದಿಗೆ ಆನಂದಾಶ್ರಮ ಪ್ರೌಢಶಾಲೆಯ ಈ ಮಕ್ಕಳೊಂದಿಗೆ ಸೇರಿಕೊಂಡು ನವೋದಯ ಫ್ರೆಂಡ್ಸ್ ರಿಜಿಸ್ಟರ್ ಉಳ್ಳಾಲಬೈಲ್ ಈ ಕಾರ್ಯಕ್ರಮ ನಡೆಸಿದೆ. ಖಂಡಿತವಾಗಿಯೂ ಎಲ್ಲರ ಮನಸ್ಸು ಕೂಡ ಸ್ವಚ್ಛವಾಗಿರಲಿ, ಭವ್ಯ ಭಾರತದ ಕನಸೇನು ಗಾಂಧೀಜಿಯವರು ಹೊತ್ತಿದ್ರೆ ಅದು ಖಂಡಿತವಾಗಿಯೂ ಸಾಕಾರವಾಗಲಿ, ಸರ್ವ್ಯರ ಬಾಳು ಒಳಿತಾಗಲಿ, ಅವರ ಬೆಳಕಾಗಲಿ, ಶುಭವಾಗಲಿ ಎನ್ನುವ ನಾವು ಆರೈಕೆಯೊಂದಿಗೆ ಈ ನಾಳೆಯ ದಿನ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲರ ಬಾಳಿಗೆ ವಂದನೆಗಳನ್ನು ಸಲ್ಲಿಸಿ ವಂದನೆಗಳು. ಗೌರವ ಅಧ್ಯಕ್ಷರು ಪದ್ಮನಾಭ ಧರ್ಮನಗರ ಕಾರ್ಯಕ್ರಮಕ್ಕೆ ಸಹಕಾರ ಕೋರ್ನ ಮಾತ್ರೆಗಳ ಸೊಮ್ಮೆ ಸಂದಾಯರು. ಇವತ್ತಿನ ದಿವಸ ನಾವು ಗಾಂಧಿ ಜಯಂತಿಯ ದಿವಸದಲ್ಲಿ ಆಚರಿಸುವ ಸ್ವಚ್ಛತಾ ಕಾರ್ಯಕ್ರಮವನ್ನು ಒಂದು ದಿವಸ ಮುಂಚಿತವಾಗಿ ಮಾಡಿದ್ದೇವೆ. ಇದಕ್ಕೆ ಬಂದು ಸೇರಿದ ಎಲ್ಲ ನಮ್ಮ ಸದಸ್ಯರು, ನವೋದಯ ಫ್ರೆಂಡ್ಸ್ ಕ್ಲಬ್ಬಿನ ಸದಸ್ಯರು ಮತ್ತು ಆನಂದಾಶ್ರಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇವರನ್ನು ಕಲಿಸಿದ ಮುಖ್ಯೋಪಾಧ್ಯಾಯರಾದ ಗುರುಮೂರ್ತಿಯವರಿಗೂ ಧನ್ಯವಾದಗಳು. ಮತ್ತು ಸಮಯಕ್ಕೆ ಸರಿಯಾಗಿ ಸ್ವಚ್ಛ ಮನಸ್ಸಿನಿಂದ ದೇಶವನ್ನು ಸ್ವಚ್ಛ ಮಾಡಬೇಕೆಂದ ಕನಸಿನಿಂದ ಎಲ್ಲರೂ ಬಂದು ಕೈ ಜೋಡಿಸಿದ್ದಕ್ಕೆ ಧನ್ಯವಾದಗಳು. ಸಹಯೋಗದಲ್ಲಿ ಪೋಷಕರು ಬಳಗದ ಮಿತ್ರರಿಗೂ ನಮ್ಮ ಧನ್ಯವಾದಗಳು. ಉಪಾಧ್ಯಕ್ಷರು ಜಗದೀಶ್ ಬೈಲ್, ವಿಜಯಣ್ಣ, ಯೋಗೀಶ್ ಬೈಲ್, ಪ್ರಕಾಶ್ ನಾಯಕ್, ಮಹೇಶ್ ಯುಬಿ, ಚೇತನ್ ತೊಕ್ಕೋಟು, ಅನಿಲ್ ಬೈಲ್, ಸುನಿಲ್ ಬೈಲ್, ಸುನಿಲ್ ಪೂಜಾರಿ, ರಾಜೇಶ್ ಬೈಲ್, ಸುಜಿತ್ ಬೈಲ್, ಸುನೀತ್, ರೂಪೇಶ್ ಭಟ್ನಗರ, ರೂಪೇಶ್ ತೊಕ್ಕೋಟು, ಸಂದೀಪ್ ಡಿಸೋಜಾ, ಹರೀಶ್ ಆಚಾರ್ಯ, ವಿದ್ಯಾಧರ್ ಶೆಟ್ಟಿ, ಉಳ್ಳಾಲ ನಗರಸಭೆತ ಚಂದ್ರಹಾಸ್ ಬೈಲ್, ಪುರುಷೋತ್ತಮ್, ಸುಧೀರ್ ಬೈಲ್, ನವೋದಯದ ಬಾಕಿದ ಸದಸ್ಯರು ಅಂಜನೆ ಆನಂದಾಶ್ರಮ ಪ್ರೌಢಶಾಲಾ ವಿದ್ಯಾರ್ಥಿಗಳು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಪಡೆದಿದ್ದಾರೆ. ಒಂದು ಸುದಿನ ನಿಮಗೆ ಎಲ್ಲರಿಗೂ ಒಂದು ಶ್ರೇಷ್ಠವಾದ ದಿನ ಅಂದರೆ ತಪ್ಪಾಗಲಾರದು. ಕಾಣಲಿಕ್ಕೆ ಬಹಳ ಸಣ್ಣ ಕಾರ್ಯಕ್ರಮ ಆದರೂ ಕೂಡ ಜನರು ಕೂಡ ನಮ್ಮ ಸದಸ್ಯರು ಕೂಡ ಕಡಿಮೆ ಇದ್ದಾಗ ಕಂಡರೂ ಕೂಡ ಚಿಕ್ಕದರಲ್ಲಿ ಚೊಕ್ಕದಾಗಿ ಬಹಳ ಸುಂದರವಾದಂಥ ಕಾರ್ಯಕ್ರಮ ಇದು. ನಮ್ಮ ಜೀವನ, ನಮ್ಮ ದೇಶ, ನಮ್ಮ ಹಳ್ಳಿ, ನಮ್ಮ ಪಟ್ಟಣ ಎಲ್ಲ ಸುಂದರವಾಗಿರಬೇಕಾಗಿದ್ದರೆ ಸತ್ಯಂ ಶಿವಂ ಸುಂದರಂ ಎನ್ನುವ ಹಾಗೆ ನಮ್ಮ ಜೀವನದಲ್ಲಿ ಸತ್ಯ, ಸನ್ನಡತೆ, ಸದ್ಗುಣ ಇವೆಲ್ಲವನ್ನು ಅಳವಡಿಸಿಕೊಂಡು ಸತ್ಪಥದಲ್ಲಿ ನಡೆದಾಗ ಜೀವನ ಸಾರ್ಥಕವಾಗ್ತದಂತ ಹಿರಿಯರು, ಬುದ್ಧಿಜೀವಿಗಳು ಹೇಳಿದ್ದಾರೆ. ಅಂತೆಯೇ ಈ ಹೊತ್ತು ನಮ್ಮ ಉಳ್ಳಾಲಬೈಲ್ ನವೋದಯ ಫ್ರೆಂಡ್ ಸರ್ಕಲ್ ಮತ್ತು ಆನಂದಾಶ್ರಮ ಪ್ರೌಢಶಾಲೆಯ ಸಹಯೋಗದಲ್ಲಿ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ಹಮ್ಮಿಕೊಂಡಿದ್ದಾರೆ. ಬಹಳ ಚಿಕ್ಕದಾಗಿದೆ, ಬಹಳ ಚೊಕ್ಕವಾಗಿದೆ. ಯಾಕೆ ಅಂತ ಹೇಳಿದರೆ ನಮ್ಮ ಸದಸ್ಯರ ಸಂಖ್ಯೆ ಕಡಿಮೆ ಇದ್ದರೂ ಕೂಡ ಶಕ್ತಿ ಮೀರಿ ತಮ್ಮ ಸಾಮರ್ಥ್ಯವನ್ನು ತೋರ್ಪಡಿಸಿ ಎಲ್ಲರ ಜೀವನದಲ್ಲಿಯೂ ಸ್ವಚ್ಛವಾದಂತಹ ಮಹಾತ್ಮ ಗಾಂಧೀಜಿಯವರ ಸಂಯಮ ಶಕ್ತಿ, ಪ್ರೀತಿ, ದಯೆ, ಕರುಣೆ ಇವೆಲ್ಲವನ್ನು ಅಳವಡಿಸಿಕೊಂಡಂತಹ ಒಂದು ಉಳ್ಳಾಲಬೈಲ್ನ ನವೋದಯ ಫ್ರೆಂಡ್ ಸರ್ಕಲ್. ಹಾಗೆಯೇ ನಮ್ಮ ಆನಂದಾಶ್ರಮ ಅಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯೇ ಒಂದು ಮಾದರಿಯ ಶಾಲೆ ಅಂತ ಹೇಳಿದರೆ ತಪ್ಪಾಗಲಾರದು. ನಾನು ಆ ಶಾಲೆಯಲ್ಲಿ 34 ವರ್ಷಗಳ ಕಾಲ ಅಧ್ಯಾಪಕನಾಗಿ, ಮುಖ್ಯೋಪಾಧ್ಯಾಯನಾಗಿ ಸೇವೆ ಸಲ್ಲಿಸಿ ನಿವೃತ್ತನಾಗಿದ್ದೇನೆ. ಆದರೆ ಅಲ್ಲಿಯ ವಿದ್ಯಾರ್ಥಿಗಳು ಇಲ್ಲೇ ಇದ್ದಾರೆ, ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ನಮ್ಮನ್ನು ಅಷ್ಟು ಪ್ರೀತಿಯನ್ನು ತೋರಿಸಿ ಎಲ್ಲ ಕಾರ್ಯಕ್ರಮದಲ್ಲಿಯೂ ನಮ್ಮನ್ನು ಅಳವಡಿಸಿಕೊಂಡು ಮುನ್ನಡೀತಾ ಇದ್ದಾರೆ. ಇವತ್ತು ನಮ್ಮ ಶಾಲಾ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ನವೋದಯ ಫ್ರೆಂಡ್ ಸರ್ಕಲ್ನ ಎಲ್ಲ ಸದಸ್ಯರು ಕೂಡ ಇಲ್ಲಿ ಮಿಳಿತರಾಗಿದ್ದಾರೆ. ಹಾಗೆಯೇ ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಎನ್ನುವುದಕ್ಕೆ ಒಂದೆರಡು ಮಾತು ಹೇಳಬೇಕಾಗ್ತದೆ.
ನಮ್ಮ ಜೀವನ ಸ್ವಚ್ಛವಾಗಿದ್ದರೆ ಮಾತ್ರ ನಮ್ಮ ಊರು ಸ್ವಚ್ಛವಾಗಿರುತ್ತದೆ. ಮೊದಲು ನಾನು, ನಂತರ ನಮ್ಮ ಸುತ್ತಮುತ್ತಲಿನ ಪರಿಸರ, ನಮ್ಮ ಹಳ್ಳಿ, ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ನಮ್ಮ ದೇಶ. ಒಮ್ಮಿಂದೊಮ್ಮೆಲೆ ನಾವು ದೇಶ ಅಂತೇಳಿ ನಾನು ದೇಶ ಪ್ರೇಮಿ ಎನ್ನುವಂತಹ ಉದ್ಘೋಷವನ್ನು ಹೇಳಿದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಉದ್ಘೋಷವಾಗಿಯೇ ಉಳಿಯುತ್ತದೆ. ಅದು ಉದ್ಘೋಷ ಕಾರ್ಯಕ್ರಮವಾಗಿ ನಿರೂಪಿಸಿಕೊಳ್ಬೇಕಾಗಿದ್ದರೆ ಮೊದಲು ನಾವು ನಮ್ಮನ್ನು ಆ ಸತ್ಪಥದಲ್ಲಿ ಕೊಂಡೊಯ್ಯಲಿಕ್ಕೆ ಪ್ರಯತ್ನಿಸಬೇಕು. ಹಾಗೆ ಕೊಂಡು ಹೋದಾಗ ಮಾತ್ರ ಈ ಗಾಂಧೀಜಿಯವರ ಕನಸು ನನಸಾಗ್ತದೆ. ಸ್ವಚ್ಛತಾ ಕಾರ್ಯಕ್ರಮ ಅಂತ ಹೇಳಿದ ಕೂಡಲೇ ಗಾಂಧೀಜಿಯವರ ನೆನಪು ನಮಗೆ ಕಣ್ಣು ಮುಂದೆ ಬಂದು ನಿಲ್ತದೆ. ತುಂಡು ಬಟ್ಟೆ ಹಾಕ್ಕೊಂಡು, ಸ್ವಚ್ಛವಾದಂತಹ ತುಂಡು ಬಟ್ಟೆ ಹಾಕ್ಕೊಂಡು ಅವರು ಇಡೀ ಜಗತ್ಪ್ರಸಿದ್ಧ ಆಗಿದ್ದಾರೆ. ನಾವು ಕೋಟು ಬೂಟು ಸೂಟು ಹಾಕ್ಕೊಂಡು ಮೆರಿಬೇಕಂತಿಲ್ಲ. ಹಾಕ್ಕೊಂಡಂತಹ ಬಟ್ಟೆ ಸ್ವಚ್ಛವಾಗಿರಬೇಕು. ಹಾಗೆ ಗಾಂಧೀಜಿಯವರು ಅದೇ ರೀತಿ ತಮ್ಮ ಜೀವನವನ್ನು ನಡೆಸ್ಕೊಂಡಿದ್ದಾರೆ. ಈ ಒಂದು ಮಾದರಿಯಲ್ಲಿ ನಮ್ಮ ನವೋದಯ ಫ್ರೆಂಡ್ ಸರ್ಕಲ್ ಮುನ್ನಡೆಸ್ತಾ ಇದೆ. ಮುನ್ನಡೆ ಅಂದರೆ ತಮ್ಮ ಹೆಜ್ಜೆಯನ್ನು ಬಲಗಾಲನ್ನು ಮುಂದಿಟ್ಟು ಮುನ್ನಡೆಯುತ್ತಾ ಇದ್ದಾರೆ. ಈ ಸದ್ಬುದ್ಧಿ ಈಗಾಗಲೇ 13 ವರ್ಷ ಕಳೆದಿದೆ. ಈ ಸದ್ಬುದ್ಧಿ ಇನ್ನು ಮುಂದೆಯೂ ಕೂಡ ಇದೇ ರೀತಿ ಚಾಲನೆಯಲ್ಲಿದ್ದು ಅವರು 13 ವರ್ಷ ಕಳೆದಂತಹ ಇನ್ನೂ 100 ವರ್ಷ ಇದೇ ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರ ಜೊತೆಗೆ ನವೋದಯ ಫ್ರೆಂಡ್ ಸರ್ಕಲ್ ಬಹು ದೊಡ್ಡ ಕಾರ್ಯ ಸಾಧನೆಯನ್ನು ಮಾಡ್ತಾ ಇದೆ. ಊರಲ್ಲಿರುವಂತಹ ಬಡಬಗ್ಗರು, ದೀನದಲಿತರು ಅಥವಾ ಯಾರೇ ಆಗಿರಲಿ, ಊನಶಕ್ತರು ಅಥವಾ ಶಾಲೆಗೆ ಹೋಗುವಂಥ ಮಕ್ಕಳೇ ಆಗಿರಲಿ, ಎಲ್ಲರಿಗೂ ಕೂಡ ಸಹಾಯ ಹಸ್ತವನ್ನು ನೀಡಿ ತಮ್ಮ ಶಕ್ತ್ಯಾನುಸಾರವಾಗಿ ಎಲ್ಲರ ಅಭಿವೃದ್ಧಿಯನ್ನು ಉತ್ತಂಗಪಡಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಅದಕ್ಕಾಗಿ ನಾನು ಆನಂದಾಶ್ರಮ ಶಾಲಾ ಮಾಜಿ ಮುಖ್ಯೋಪಾಧ್ಯಾಯನಾಗಿ ಆ ನವೋದಯ ಫ್ರೆಂಡ್ ಸರ್ಕಲ್ಗೆ ಶುಭಾಶಯವನ್ನು ಕೋರುತ್ತಾ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹಭಾಗಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳೋದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ದೊಡ್ಡ ನಮಸ್ಕಾರ. ದೇವರು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ.